ಇವತ್ತು ಮತ್ತೆ ನಾನು ಬೆಂಗಳೂರಿಂದ ನಮ್ಮೂರ್ ಕಡೆ ಹೋಗೋ ತರ ಆಯ್ತು. ಇವತ್ತು ಬೆಳಗ್ಗೆನೇ ಎದ್ದು ನಾನು ಮತ್ತೆ ನಮ್ಮ ರೂಮ್ಮೇಟ್ಸ್ ಹೊರಗಡೆ ಹೋಗಿ ಟೀ ಕುಡ್ಕೊಂಡು ಮತ್ತೆ ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ ಏನೋ ಕೆಲಸ ಇದೆ ಅಂತ ಹೇಳಿ ನಮ್ಮ ರೂಮ್ಮೇಟ್ಸ್ ಎಲ್ಲ ಹೊರಗಡೆ ಹೋದ್ರು. ನನಗೆ ರೂಮಲ್ಲಿ ಒಬ್ಬನೇ ಇದ್ದು ಬೋರ್ ಆಗ್ತಿದೆ ಅಂತ ಹೇಳಿ ಊರಿಂದ ಬಂದು ತುಂಬಾ ದಿನ ಆಯ್ತು, ಊರಿಗೆ ಹೋಗೋಣ ಅಂತ ಹೇಳಿ ಗಾಡಿ ತಗೊಂಡು ಸೀದಾ ನಾನು ಮತ್ತೆ ಊರ್ ಕಡೆ ಹೊರಟೆ. ಊರಿಗೆ ಹೋಗ್ಬೇಕಾದ್ರೆ ಕೋಲಾರಿಂದ ಬೇತ್ಮಂಗಳಕ್ಕೆ ಇರೋ ದಾರಿನ ನೋಡಿ ಪ್ರತಿ ಸತಿ ಎಲೆಕ್ಷನ್ ಬಂದಾಗೆಲ್ಲ ಓಟ್ ಹಾಕಿದಾಗೆಲ್ಲ ಪೊಲಿಟಿಷಿಯನ್ಸ್ ಚೇಂಜ್ ಆಗ್ತಿದ್ದಾರೆ ಬಿಟ್ರೆ ನಮ್ಮ ದಾರಿ ಮಾತ್ರ ಯಾರು ಸರಿ ಮಾಡ್ತಿಲ್ಲ ಅಂತ ನಾನೇ ಅನ್ಕೊಂಡು ಏನ್ ಲಾಭ, ಈ ವ್ಯವಸ್ಥೆ ಸರಿ ಇದ್ರೆ ಅಲ್ಲ ನಾವು ಸರಿ ಹೋಗಕ್ಕೆ, ಈ ರೋಡ್ ಸರಿ ಹೋಗಕ್ಕೆ ಅಂತ ನಾನೇ ಬೈಕೊಂಡು ಸರಿ ಅಂತ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಕಿತ್ತೋಗಿರೋ ದಾರಿಯಲ್ಲಿ ಗಾಡಿ ಓಡಿಸ್ಕೊಂಡು ಬೇತ್ಮಂಗಳ ಕಡೆ ನಾನು ಹೊರಟೆ. ಅಲ್ಲಿಂದ ಬೇತ್ಮಂಗಳಕ್ಕೆ ಬಂದು ಮನೆಗೆ ಹೋಗ್ಬೇಕಾದ್ರೆ ಖಾಲಿ ಕೈಯಲ್ಲಿ ಹೋಗ್ಬಾರ್ದು ಅಂತ ಹೇಳಿ ಬೇತ್ಮಂಗಳದಲ್ಲಿ ಒಂದು ಗೋಬಿ ಕಟ್ಸ್ಕೊಂಡು ಸೀದಾ ನಾನು ಮನೆ ಕಡೆ ಹೊರಟೆ. ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಗಾಡಿ ತಗೊಂಡು ಒಂದು ತಿಂಗಳಾಯ್ತು, ಇನ್ನು ಗಾಡಿದು ರಿವ್ಯೂ ಮಾಡಿಲ್ಲ ಅಂತ ಹೇಳಿ ಗಾಡಿನ ಒಂದ್ ಕಡೆ ನಿಲ್ಲಿಸಿ ಆ ಗಾಡಿನ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ತರ ಯಾವ್ಯಾವ ಏನೇನು ಡಿಫೆಕ್ಟ್ ಇದೆ, ಏನೇನ್ ತರ ಇದೆ ಅಂತ ಹೇಳಿ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ. ಯೂಟ್ಯೂಬ್ ಲಿಂಕ್ ಬಯೋ ಅಲ್ಲಿದೆ, ಹೋಗಿ ನೋಡಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ.